ಕೊಕ್ಕರ್ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರಿಕ್ಗೆ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿರುವುದನ್ನು ವಿಶ್ವ ಹಿಂದೂ ಪರಿಷತ್ ಸ್ವಾಗತಿಸಿದೆ. ಆದರೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿದ್ದು ಅದನ್ನು ಹೆಚ್ಚಿಸುವಂತೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ರಾಷ್ಟ್ರೀಯ ತನಿಖಾ ದಳವನ್ನು ಆಗ್ರಹಿಸಿದೆ. ಕುಕ್ಕರ್ ಬ್ಲಾಸ್ಟ್ ಆರೋಪಿ ಶಾರಿಕ್ಗೆ ಶಿಕ್ಷೆಯಾದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಮಂಗಳೂರಿನ ಕಂಕನಾಡಿಯ ಗರುಡಿ ಶ್ರೀ ಬ್ರಹ್ಮವೈದರ್ಕಳ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ರು. ದೊಡ್ಡ ಪ್ರಮಾಣದಲ್ಲಿ ನಡೆಯಬಹುದಾಗಿದ್ದ ಅನಾಹುತವನ್ನ ಶ್ರೀ ಕ್ಷೇತ್ರದ ದೈವಿಕ ಶಕ್ತಿಯೇ ತಪ್ಪಿಸಿ ಅಂದು ಮಂಗಳೂರನ್ನ ರಕ್ಷಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಮೂಲಕ ನ್ಯಾಯವನ್ನ ಒದಗಿಸಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ತಪ್ಪಿತಸ್ಥನಿಗೆ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುವಂತೆ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿದ್ರು. ಆರೋಪಿ ಇತಿಹಾಸ ಪ್ರಸಿದ್ಧ ಕದ್ರಿ ದೇವಸ್ಥಾನವನ್ನ ಸ್ಫೋಟಿಸಲು ಸಂಚು ರೂಪಿಸಿದ್ದ. ಆದರೆ ಕಂಕನಾಡಿ ಗರೋಡಿ ಶ್ರೀ ಬ್ರಹ್ಮವೈದರ್ಕಳ ಕ್ಷೇತ್ರದ ರಸ್ತೆಯ ಎದುರು ಸಣ್ಣ ಪ್ರಮಾಣದಲ್ಲಿ ಸ್ಫೋಟಗೊಂಡು ಅವನ ಕೃತ್ಯ ವಿಫಲವಾಯಿತು. ಆತನ ಉದ್ದೇಶ ಕದ್ರಿ ದೇವಸ್ಥಾನವನ್ನ ಸ್ಫೋಟಿಸಿ ನೂರಾರು ಭಕ್ತರನ್ನ ಹತ್ಯೆ ಮಾಡುವುದಾಗಿತ್ತು. ಇದನ್ನು ಪರಿಗಣಿಸಿ ಶಿಕ್ಷೆಯ ಪ್ರಮಾಣ ಹೆಚ್ಚಾಗಬೇಕಿತ್ತು. ಈಗ ನೀಡಿರುವ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿದೆ. ಶಿಕ್ಷೆಯ ಪ್ರಮಾಣ ಹೆಚ್ಚಿಸಲು ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ರಾಷ್ಟ್ರೀಯ ತನಿಖಾ ದಳವನ್ನು ಆಗ್ರಹಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್, ಮುಖಂಡ ಪ್ರದೀಪ್ ಸರಿಪಲ್ಲ ಮತ್ತು ಇತರರು ಉಪಸ್ಥಿತರಿದ್ದರು. 10 ವರ್ಷದ ಶಿಕ್ಷೆ ಬಾರಿ ಇಲ್ಲಿ ದೇವಸ್ಥಾನನೇ ಪುಡಪಡೆ ನಾಡ ದಾದಲ ಬಂತು ಆ ಶಿಕ್ಷೆ ನಲ್ಲ ದುಂಬಿಬೋದು ಹಾಗೂ ನಲ್ಲು ಶಿಕ್ಷೆಗೆ ತಿಕ್ಕೊಂಡು ಗಂಟೆ ಆದ ಈ ಕ್ಷೇತ್ರದ ಹುಡುಗರು ಕ್ಷೇತ್ರದ ಎದುರೊಳಗೆ ಗ್ಯಾರೇಜ್ ಇತ್ತು. ಆ ಗ್ಯಾರೇಜಲ್ಲಿ ಕೆಲಸ ಮತ್ತು ಗಾಡಿ ಬ್ರೇಕ್ ಮೈಲಾದು ಆ ಗಾಡಿ ಪಿಲೆ ಬರ್ತದ್ದು ಸಡನ್ ಬರ್ತದೆ. ನಮ್ಮ ಕ್ಷೇತ್ರದ ಮೌಲಿಗೆ ಗೋಳೆದಾಗ ಬರ್ತದೆ. ಆ ಮೆಟ್ಲ ಗಾಡಿಗಳು ಈ ಮೆಟ್ಲ ಗಾಡಿ ಒಂದು ಚೂರ ಆತನ ಎದೆ ಗಾಡಿಗಳು ಅಂತ ಕೊಡಿ ಈ ಕ್ಷೇತ್ರದ ಒಂದು ಅಂಚನ ಎತೆ ಒಂದು ದಮ್ಮಗಲ್ಲ ಪೂಜೆಯ ಬೈದಿನಗಳು ಇಲ್ಲದೆ ಬಾರಿ ಬೈದಿನಗಳು ಎನ್ನ ತೆರಿನ ವಿಷಯ ಮೆಟ್ಲಿಗೆ ಬಿಡುಗೆ ಅಂತ ಅಂಚನ ಇಲ್ಲದ ಬಾರದು ಯಾಂದೆ ಇದೆ ಬರೋದು ಈ ಕ್ಷೇತ್ರ ಬೈದಿನ ಅಂಚನ ಎದೆ ಅಂಚನ ಹತ್ರ ಆಗ ಆ ಶಿಕ್ಷೆ ಯಾವಂದು ಗಲ್ಲು ಶಿಕ್ಷೆಗೆ ತಿಕ್ಕೋಡು ದಯಪಣಗಳಿದೆ ಕ್ಷೇತ್ರದ ಕುಡಿಯೋಳ್ಕಂತ ಬೈದಿನಿ ಆ ಕ್ಷೇತ್ರಗಳು ಏಕೆ ಜನ ಇತ್ತು ಏಕೆ ಜನಕ್ಕೆ ಅವುಗಳ ಬೈದು ಅಂಚನ ಹತ್ರ ಈ ಕ್ಷೇತ್ರದ ವೈದ್ಯರು ನನ್ನ ಕಾದಿದ್ದಾರೆ ನನ್ನ ಹತ್ರ